ನಮಸ್ಕಾರ. ಇದು ಎನ್ ಆರೋಗ್ಯ, ಏನೋಪಯ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಈ ಒಂದು ಎನ್ ಆರೋಗ್ಯ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕಿಶನ್ ರಾಜ್ ಅವರು ಇದ್ದಾರೆ. ಡಾಕ್ಟರ್ ಕಿಶನ್ ರಾಜ್ ಅವರು ಈ ಏನೋಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಮೆಡಿಸಿನ್. ಅವರು ಇವತ್ತಿನ ಸಂದರ್ಭಕ್ಕೆ ಏನು ಡೆಂಗ್ಯೂ ಮತ್ತು ಮಲೇರಿಯಾ ಎಲ್ಲ ವಿಚಾರವಾಗಿ ಮಾತಾಡ್ತಾರೆ. ಯಾವ ಕಾರಣಕ್ಕಾಗಿ ಡೆಂಗ್ಯೂ ಬರುತ್ತೆ, ಯಾವ ಕಾರಣದಿಂದ ಮಲೇರಿಯಾ ಬರುತ್ತೆ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಬೇಕು, ಎಲ್ಲ ವಿಚಾರವಾಗಿ ಅವ್ರು ಮಾತಾಡ್ತಾರೆ. ಅವರು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಕಿಶನ್ ರಾಜ್ ಅವರೇ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ನಾನು ವೀಕ್ಷಕರೇ, ನೇರವಾಗಿ ನಾನು ಮೊದಲಾಗಿ ಡೆಂಗ್ಯೂ ವಿಚಾರವಾಗಿ ಮಾತಾಡ್ತೇನೆ, ಆಮೇಲೆ ಒಂದಷ್ಟು ವಿಚಾರವಾಗಿ ಮಲೇರಿಯಾ ಬಗ್ಗೆ ಕೂಡ ಮಾತಾಡಲಿಕ್ಕಿದ್ದೇವೆ. ಡಾಕ್ಟ್ರೇ, ಸಾಮಾನ್ಯ ಡೆಂಗ್ಯೂ ಯಾವ ರೀತಿ ಅದರ ಗುಣಲಕ್ಷಣ ಇರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಒಂದು ಇನ್ ಜನರಲ್ ಆಗಿರುವಂಥ ಒಂದು ಪ್ರಶ್ನೆ ಎಲ್ಲರಲ್ಲಿ ಕೂಡ. ಇವಾಗ ಹೇಗೆ ಕೊರೋನಾ ಇದೆಯೋ ಹಾಗೇನೆ ಡೆಂಗ್ಯೂನು ಜಾಸ್ತಿ ಆಗ್ತಾ ಇದೆ. ಡೆಂಗ್ಯೂ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಹಾಗೆ ಇದು ಮಳೆಗಾಲ ಟೈಮ್ ಅಲ್ವಾ, ಸೊ ಬಾಕಿ ಇದ್ದಂತಹ ರಸ್ತೆಯಲ್ಲೆಲ್ಲ ಬಿದ್ದಂತಹ ಇದು ಕೋಕೋನಟ್ಟಿನ ಇದು ಸಿಪ್ಪೆಗಳು ಮತ್ತೆ ಟೈರ್ ಇದು, ಸೊ ಅಂಥದ್ರಲ್ಲೆಲ್ಲ ಇದು ಮೊಸ್ಕಿಟೋಸ್ ಬ್ರೀಡ್ ಆಗುತ್ತೆ. ಅದರಲ್ಲಿ ನೀರು ನಿಂತಾಗ ಅದರಲ್ಲಿ ಮೊಸ್ಕಿಟೋ ಮೊಟ್ಟೆ ಇಡುತ್ತೆ. ಹೌದು. ಸೊ ಪ್ರೈಮರಿ ವೆಕ್ಟರ್ ಈ ಮಲೇರಿಯಾ ಹಾಗೆ ಡೆಂಗ್ಯೂ ಇರಲಿ, ಎರಡಕ್ಕೂ ಸಹ ಪ್ರೈಮರಿ ವೆಕ್ಟರ್ ಮೊಸ್ಕಿಟೋನೆ. ಸೊ ಸೊಳ್ಳೆ ಮೂಲಕನೇ ಬರುವಂಥದ್ದು. ನೀವು ಈಗ ಕೇಳಿದ ಹಾಗೆ ಸಿಂಪ್ಟಮ್ಸ್ ಅದರದ್ದು, ಸೊ ಗುಣಲಕ್ಷಣಗಳು ಹೆಚ್ಚಿನದು ಲೋಕಲೈಸಿಂಗ್ ಸೈನ್ ಅಂತ ಏನೂ ಇಲ್ಲ. ನಮಗೆ ಇದು ಕಫ, ಕೆಮ್ಮು, ಇಲ್ಲ ಹೊಟ್ಟೆ ನೋವು, ಮೂತ್ರ ಉರಿ, ಲೂಸ್ ಮೋಷನ್ನು ಅಂಥದ್ದು ಏನೂ ಇರಲ್ಲ. ಜಸ್ಟ್ ಜ್ವರ ಮಾತ್ರ ಇರುತ್ತೆ, ಮತ್ತು ಮೈಕೈ ನೋವು. ಇದಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತೀವಿ. ಅಂದ್ರೆ ಇಡೀ ಮೈಯೆಲ್ಲ ಅಷ್ಟು ನೋವಿರುತ್ತೆ. ಸೊ ದಟ್ ಈಸ್ ವೆರಿ ಕಾಮನ್ ವಿತ್ ಆಲ್ ದ ವೈರಲ್ ಇನ್ಫೆಕ್ಷನ್ಸ್. ಬಟ್ ಇದರಲ್ಲಿ ಜಾಸ್ತಿ ಇರುತ್ತೆ, ಜಾಸ್ತಿ ಪ್ರೊಪೆನ್ಸಿಟಿಯಲ್ಲಿ ಡೆಂಗಿನಲ್ಲಿ. ಇದನ್ನು ಡೆಂಗ್ಯೂ ಅಂತಲೇ ತಿಳಿಬೇಕಿದ್ರೆ ಬಹುಶಃ ಅದನ್ನು ಡಯಾಗ್ನೋಸ್ ಮಾಡಿ ಆಗಬೇಕೇನು? ಹೌದು. ಅದ್ರ ಜೊತೆ ಬೈ ಅರೌಂಡ್ 5 days ಅವ್ರದ್ದು ಪ್ಲೇಟ್ಲೆಟೂ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚಿನವರು ಯೂಶಲಿ ಪ್ರೆಸೆಂಟ್ ಆಗುವಾಗಲೇ ಅವರು ಪ್ಲೇಟ್ಲೆಟ್ ಅಲ್ಲ ನಮ್ದು ಈಗ ಟೆರ್ಷರಿ ಕೇರ್ ಸೆಂಟರ್ ಅಲ್ವಾ, ಸೊ ಲಾಸ್ಟಿಗೆ ಪ್ರೆಸೆಂಟ್ ಆಗುವಂಥದ್ದು. ಸೊ ಹಾಗಿರುವಾಗ ಯೂಶಲಿ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗಿನೇ ಪ್ರೆಸೆಂಟ್ ಆಗುವಂಥದ್ದು. ಇಲ್ಲಾಂದರೆ ಜಸ್ಟ್ ಜನರಲೈಸ್ ಸಿಂಪ್ಟಮ್ಸ್ ಮಾಮೂಲಿ ಫೀವರ್ ಇರುತ್ತೆ. ಫೀವರ್ ಕಳೆದ ಮೇಲೆ ವಿಪರೀತವಾಗಿ ಸ್ವೆಟ್ಟಿಂಗ್ ಇರುತ್ತೆ, ಅದ್ರ ಜೊತೆ ಮೈಕೈ ನೋವು, ತಲೆನೋವು ಇರುತ್ತೆ. ಬಹುಶಃ ಸಾಮಾನ್ಯ ಫೀವರ್ ಇರುವಾಗ ಸ್ವಯಂ ಆಗಿ ಚಿಕಿತ್ಸೆ ಮಾಡಿಕೊಳ್ತಾರೆ ಹೆಚ್ಚಿನವರು, ಡೋಲೋ ತಗೊಳ್ಳುವಂಥದ್ದು. ಸೊ ಅದರಿಂದಲೇ ಇದು ಗುಣಮುಖ ಆಗೋದಿಲ್ಲ. ಇದು ಸೆಲ್ಫ್ ಲಿಮಿಟಿಂಗೇ, ಬಟ್ ಕೆಲವೊಂದು ಡೇಂಜರ್ ಸೈನ್ಸ್ ಅಂತ ಇರ್ತವೆ. ಅಂದರೆ ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆ ನೋವು, ವಿಪರೀತ ವಾಂತಿ, ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಬರುವಂಥದ್ದು, ಎಲ್ಲ ಮೂತ್ರ ಹೋಗುವಾಗ ಬ್ಲೀಡಿಂಗ್, ಎಲ್ಲ ಮೋಷನ್ ಹೋಗುವಾಗ ರಕ್ತ ಬರುವಂಥದ್ದು ಈ ಜ್ವರ ಬರುವ ಟೈಮ್ನಲ್ಲಿ. ಸೊ ಅಂಥದ್ದೆಲ್ಲ ಇದ್ದರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅಂಥದ್ದೆಲ್ಲ ಇದ್ದರೆ ಏನೋ ಒಳಗಡೆ ಸಮಥಿಂಗ್ ಇಸ್ ರಾಂಗ್ ಅಂತ ಅರ್ಥ. ಅಂಥ ಟೈಮ್ನಲ್ಲಿ ಇದ್ದಾಗ ಹಾಸ್ಪಿಟ್ಲಿಗೆ ಬರಲೇಬೇಕಾಗಿ ಬರುತ್ತೆ. ಇಲ್ಲ ಅಂದರೆ ಹಾಸ್ಪಿಟಲ್ಗೆ ಬಂದ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ? ಮೊದಲಾಗಿ ಅವರಿಗೆ ಮೇಯ್ನಾಗಿ ಬೇಕಾದದ್ದು ಹೈಡ್ರೇಷನ್. ಅಂದರೆ ಈಗ ಮಾಮೂಲಿಯಾಗಿ ಏನು ಜ್ವರ ಬಂದ್ರೂ ಊಟ ತಿಂಡಿ ಏನು ಸೇರಲ್ಲ, ರುಚಿ ಇರೋದಿಲ್ಲ, ನೀರು ಕುಡಿಯೋಕ್ಕೂ ಆಗಲ್ಲ. ಸೊ ಇಂಥ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಬೇಸಿಕಲಿ ಇವರಿಗೆ ಏನು ತಗೊಳಕ್ಕಾಗಲ್ಲ. ಸೊ ಆ ಟೈಮ್ನಲ್ಲಿ ಅವರಿಗೆ ಡಿಹೈಡ್ರೇಷನ್ ಅಂತ ಇರುತ್ತೆ. ಸೊ ಆದಷ್ಟು ಅವರಿಗೆ ಫ್ಲೂಯಿಡ್ಸ್ ಕೊಡುವಂಥದ್ದು, ಗ್ಲೂಕೋಸ್ ಹಾಕ್ತೀವಿ. ಹಾಗೆಯೇ ಜ್ವರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ಯಾರಾಸಿಟಮಾಲ್, ಜಸ್ಟ್ ಡೋಲೋ ಸಾಕಾಗಲಿಲ್ಲ ಅಂದರೆ IV ಪ್ಯಾರಾಸಿಟಮಾಲ್ ಕೊಡ್ತೀವಿ. ಹಾಗೆಯೇ ವಾರ್ನಿಂಗ್ ಸೈನ್ಸ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಅಂದರೆ ನಾನು ಇವಾಗ ಹೇಳಿದ ಥರನೇ ಹೊಟ್ಟೆ ನೋವು, ವಾಂತಿ, ಸಿಕ್ಕಾಬಟ್ಟೆ ತಲೆನೋವು, ಬ್ರಷ್ ಮಾಡುವಾಗ ಬ್ಲೀಡಿಂಗು, ಎಲ್ಲ ಮೂತ್ರ ಹೋಗುವಾಗ ಬ್ಲೀಡಿಂಗ್, ಮೋಷನ್ನಲ್ಲಿ ಬ್ಲೀಡಿಂಗ್, ಹಾಗೇನಾದರೂ ಇದೆಯಾ ಅಂತ ನೋಡ್ತೀವಿ. ಜೊತೆನೇ ಇದು ಶ್ವಾಸಕೋಶದಲ್ಲಿ ಕೆಲವೊಮ್ಮೆ ನೀರು ತುಂಬುತ್ತೆ, ಹೊಟ್ಟೆಯಲ್ಲಿ ನೀರು ತುಂಬುತ್ತೆ. ಸೊ ಅಂಥದ್ದೆಲ್ಲ ಕಾಂಪ್ಲಿಕೇಶನ್ಸ್. ಅದ್ರ ಜೊತೆ ಹಾರ್ಟಿಗೂ ಕೆಲವೊಮ್ಮೆ ವೈರಲ್ ಮಯೋಕಾರ್ಡೈಟಿಸ್ ಅಂತ ಅಂದರೆ ಇದು ಸಾಮಾನ್ಯ ಜ್ವರಕ್ಕಿಂತ ತುಂಬ ಗಂಭೀರವಾದಂಥ ಆಗಬಹುದಂತಹ ಇರುವಂತಹ ರೋಗ. ಹೌದು. ಸೊ ಯೂಶ್ವಲಿ ಎಲ್ರಿಗೂ ನಾನು ಇದು ಕೋವಿಡ್ಗೆ ಹೇಳಿದ ಥರನೇ ಇದರಲ್ಲೂ ಯೂಶ್ವಲಿ ಕಡಿಮೆ ಆಗಿ ಹೋಗುತ್ತೆ ಅದರಷ್ಟಕ್ಕೆ. ಬಟ್ ಇದು ಕೆಲವರಲ್ಲಿ ಕಂಪೇರ್ ಮಾಡಿದರೆ ಕೋವಿಡ್ಗೂ ನೀವು ಡೆಂಗ್ಯೂ ಕಂಪೇರ್ ಮಾಡಿದರೆ ಡೆಂಗ್ಯೂ ಸ್ವಲ್ಪ ಹೆಚ್ಚು ಅಪಾಯಕಾರಿನಾ?
ಅದಕ್ಕೆ ಒಮ್ಮೆ ಈ ವಾರ್ನಿಂಗ್ ಸೈನ್ಸ್ ಎಲ್ಲ ಬಂದರೆ ನಮಗೆ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆಲ್ಲ ಬೇಗ ಬೇಗ ಪ್ರೋಗ್ರೆಸ್ ಆಗ್ತಾ ಹೋಗ್ತಾರೆ. ಒಮ್ಮೆ ಈ ಸಿರೋಸೈಟಿಸ್ ಅಂದರೆ ಈ ಶ್ವಾಸಕೋಶದಲ್ಲಿ ನೀರು ತುಂಬೋದು, ಹೊಟ್ಟೆಯಲ್ಲಿ ನೀರು ತುಂಬೋದು, ಪ್ಲೇಟ್ಲೆಟ್ ಎಲ್ಲ ಸಡನ್ ಆಗಿ ಕಡಿಮೆ ಆಗೋದು, ಹಾಗೆಯೇ ಅದು ಡಿಹೈಡ್ರೇಷನ್ ಅಂದರೆ ಅವ್ರದ್ದು ಬಾಡಿಯಲ್ಲಿ ಶರೀರದಲ್ಲಿದ್ದ ಫ್ಲೂಯಿಡ್ ಎಲ್ಲ ಹೊರಗಡೆ ಡೆಸಿಪಿಟೇಟ್ ಆಗುತ್ತೆ. ಸೊ ಹಾಗಿದ್ದಾಗ ಅವ್ರದ್ದು ಕಿಡ್ನಿಗೆ ಪ್ರಾಬ್ಲಮ್ ಬರುತ್ತೆ, ಎಲ್ಲ ಆರ್ಗನ್ಸಿಗೂ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲವನ್ನು ಟ್ಯಾಕಲ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾಪಿಲರಿ ಲೀಕ್ ಅಂತ ಹೇಳ್ತೇವೆ, ಅಂದರೆ ರಕ್ತದ ಒಳಗಡೆಯಿಂದ ಹೊರಗಡೆ ಬರುವಂಥದ್ದು, ನೀರೆಲ್ಲ ಹೊರಗಡೆ ಬರುವಂಥದ್ದು. ಅದನ್ನು ವಾಪಸ್ ಒಳಗಡೆ ಹಾಕುವಂತಹ ಮೆಕ್ಯಾನಿಸಮ್ ಯಾವುದೂ ಇಲ್ಲ. ಸೊ ಅದಕ್ಕೆ ಆದಷ್ಟು ನಾವು IV ಫ್ಲೂಯಿಡ್ಸ್ ಕೊಟ್ಟು ಅವರನ್ನು ಹಾಗೆ ಮೇಂಟೈನ್ ಮಾಡುವಂಥದ್ದು. ಸಾಮಾನ್ಯವಾಗಿ ಎಲ್ಲ ವಯೋಮಾನದವರಿಗೂ ಡೆಂಗ್ಯೂ ಒಂದೇ ಥರ ಬಾಧಿಸುತ್ತೆ. ಸೊ ಅದರಲ್ಲಿ ಇದು ಶುಗರ್ನವರಿಗೆ ಜಾಸ್ತಿ, ಕಿಡ್ನಿ ಪ್ರಾಬ್ಲಮ್ನವರಿಗೆ ಜಾಸ್ತಿ ಹಾಗೇನೂ ಇಲ್ಲ. ಹಾಗೇನೇ ಏನನ್ನೋದಂದರೆ ಒಮ್ಮೆ ಆಲ್ರೆಡಿ ಡೆಂಗ್ಯೂ ಬಂದವರಿಗೆ ಸೆಕೆಂಡ್ ಟೈಮ್ ಡೆಂಗ್ಯೂ ಬರುವಾಗ ಇಟ್ ವಿಲ್ ಎಫೆಕ್ಟ್ ದೆಮ್ ಈವನ್ ಮೋರ್, ಅಂದರೆ ಸಿವಿಯರಿಟಿ ಜಾಸ್ತಿ ಇರುತ್ತೆ ಅಂತ. ಎರಡನೇ ಬಾರಿಗೆ ಮತ್ತೊಮ್ಮೆ ಏನೋ ಡೆಂಗ್ಯೂ ಬಂದರೆ ಅದು ಮತ್ತಷ್ಟು ಒಂಥರ ಅಪಾಯದ ಒಂದು ಸೂಚನೆ ಆಗಿರುತ್ತೆ ಮತ್ತು ಸಾಕಷ್ಟು ಜಾಗರೂಕತೆ ಮಾಡಬೇಕಾದಂಥ ವಿಚಾರ ಆಗಿರುತ್ತೆ. ಹೆಚ್ಚಿನದ್ದು ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟೇ ಆಗಿರುತ್ತೆ ಡೆಂಗ್ಯೂನಲ್ಲಿ. ಹಾಗಾದರೆ ಅದರಲ್ಲಿ ವಯಸ್ಸಿನ ಏನು ಅಂತರ ಇರೋದಿಲ್ಲ, ಅವನಿಗೆ ಶುಗರ್ನವನಿಗೆ ಇರೋದಿಲ್ಲ ಅಥವಾ BP ಇದ್ಯಾವುದು ಈ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದರೆ ಇಲ್ಲ. ಡೆಂಗ್ಯೂದು ಗುಣಲಕ್ಷಣಗಳು ಮತ್ತು ಅದರ ಪಸರಿಸುವಂಥ ನೀತಿನೇ ಪ್ರತ್ಯೇಕವಾಗಿರುತ್ತೆ. ಡಾಕ್ಟ್ರೆ, ಏನು ಚಿಕಿತ್ಸೆ ಏನಿದಕ್ಕೆ, ಯಾವ ರೀತಿಯ ಚಿಕಿತ್ಸೆಗಳು ಈ ಡೆಂಗ್ಯೂ ಜ್ವರ ಬಾಧಿತನಿಗೆ? ಏನಾದರೂ ಹಾಗಿರುವಂಥದ್ದು ಏನಾದರೂ ತೊಂದರೆ ಇದ್ದರೆ ಮಾತ್ರ ನಾವು ಮುಂದುವರಿಸುವಂಥದ್ದು. ಯೂಶ್ವಲಿ ಜಸ್ಟ್ ಪ್ಯಾರಾಸಿಟಮಾಲ್ ಮತ್ತು IV ಫ್ಲೂಯಿಡ್ಸ್, ಗ್ಲೂಕೋಸ್ ಮಾತ್ರ ಕೊಡ್ತೀವಿ. ಹಾಗೆಯೇ ಏನಾದರೂ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಏನಾದರೂ ಇದ್ದರೆ ಪ್ಲೇಟ್ಲೆಟ್ ಬೇಕಾಗಿ ಬರ್ಬೋದು. ಸೊ ಸಾಧಾರಣ 20,000ಕ್ಕಿಂತ ಕೆಳಗಡೆ ಇಲ್ಲ 10,000ಕ್ಕಿಂತ ಕೆಳಗಡೆ ಹೋದರೆ ಮಾತ್ರ ಯೂಶಲಿ ಅದು ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್, ಪ್ಲೇಟ್ಲೆಟ್ಸ್, ಬಿಳಿ ರಕ್ತ ಕಣ ಅಂತ ಹೇಳ್ತೀವಿ, ಅದು ಅಷ್ಟು ಕೆಳಗಡೆ ಹೋದರೆ ಮಾತ್ರ ಯೂಶಲಿ ಬ್ಲೀಡಿಂಗ್ ಸೈನ್ಸ್ ಬರುತ್ತೆ. ಸೊ ಹಾಗೇನಾದರೂ 10,000ಕ್ಕಿಂತ ಕೆಳಗಡೆ ಏನಾದರೂ ಹೋದರೆ ವಿ ವಿಲ್ ಗಿವ್ ಪ್ಲೇಟ್ಲೆಟ್ಸ್ ಕೊಡ್ತೀವಿ. ಹಾಗೇನೆ 50,000 ಕೆಳಗಡೆ ಇದ್ದೂ ಇದು ಬ್ಲೀಡಿಂಗ್ ಏನಾದರೂ ಇದೆ ಅಂದ್ರೂ ಪ್ಲೇಟ್ಲೆಟ್ಸ್ ಕೊಡ್ತೀವಿ. ಹಾಗೆ ಮತ್ತು ಇದು ಕೆಲವೊಬ್ಬರಿಗೆ ಶಾಕ್ ಎಲ್ಲ ಆಗುತ್ತೆ, ಅಂದರೆ ವೈರಲ್ ಮಯೋಕಾರ್ಡೈಟಿಸ್, ಹಾರ್ಟಿಗೆಲ್ಲ ಕೆಲವೊಮ್ಮೆ ಎಫೆಕ್ಟ್ ಆಗುತ್ತೆ. ಅಂಥವರಿಗೆ ನಾವು ಸಪೋರ್ಟ್ ಕೊಡ್ತೀವಿ, ಹಾರ್ಟಿದು ಸಪೋರ್ಟ್. ಈಗ ಸಾಮಾನ್ಯವಾಗಿ ಒಂದು ಗಂಭೀರವಾದಂಥ ಸ್ವರೂಪಕ್ಕೆ ಬಂತು ಅಂತಾದರೆ ಅವರು ಸಾಮಾನ್ಯವಾಗಿ ಎಷ್ಟು ದಿವಸ ಆಸ್ಪತ್ರೆಗಳಲ್ಲಿ ಇರಬೇಕಾಗತ್ತೆ, ಎಷ್ಟು ದಿವಸದ ಚಿಕಿತ್ಸೆ ಅವರಿಗೆ ಬೇಕಾಗುತ್ತೆ? ಯೂಶಲಿ ಅದು ಕ್ರಿಟಿಕಲ್ ಫೇಸ್ ಅಂದರೆ ಒಂದು 5 to 7 days. ಆ ಟೈಮ್ನಲ್ಲಿ ಅದು ಪ್ಲೇಟ್ಲೆಟ್ ಎಲ್ಲ ಸಡನ್ ಡಿಪ್ ಆಗುವಂಥದ್ದು. ಸೊ ಜ್ವರ ಹೋಗಿದೆ, ನಾನು ಆರಾಮಾಗಿದ್ದೇನೆ ಅಂತ ತಿಳ್ಕೊಳೋದಲ್ಲ. ಜ್ವರ ಹೋದದ್ರಿಂದ ಒಂದು 2-3 ದಿವಸ ನಾವು ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಸೊ ಜ್ವರ ಹೋದ ದಿವಸದಿಂದ 2-3 ದಿವಸ ವಿಲ್ ಬಿ ದ ಕ್ರಿಟಿಕಲ್ ಟೈಮ್. ಸೊ ಆ ಟೈಮ್ನಲ್ಲಿ ಪ್ಲೇಟ್ಲೆಟ್ ಎಲ್ಲ ಡಿಪ್ ಆಗುವಂಥದ್ದು. ಆ ಟೈಮ್ನಲ್ಲಿ ಅವ್ರದ್ದು ಡಿಹೈಡ್ರೇಷನ್, ಕ್ಯಾಪಿಲರಿ ಲೀಕ್ ನಾನು ಹೇಳ್ದಲ್ಲ, ರಕ್ತದಿಂದ ಹೊರಗಡೆ ಹೋಗುವಂಥ ನೀರೆಲ್ಲ ಅದೆಲ್ಲ ಜಾಸ್ತಿ ಆಗುವಂಥದ್ದು ಆ ಟೈಮ್ನಲ್ಲಿ. ಸೊ ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅದಾದಮೇಲೆ ತಕ್ಷಣ ತನ್ನಷ್ಟಕ್ಕೆ ಪ್ಲೇಟ್ಲೆಟ್ಸ್ ಎಲ್ಲ ಅದರಷ್ಟಕ್ಕೆ ಇಂಪ್ರೂವ್ ಆಗುತ್ತೆ. ಸೊ ಒನ್ಸ್ ಪ್ಲೇಟ್ಲೆಟ್ ಕೌಂಟ್ ಇಸ್ ಅಬೌವ್ 80,000 ವಿ ಯೂಶಲಿ ಡಿಸ್ಚಾರ್ಜ್. ಮತ್ತೆ ಹಾಗೆ ಅವ್ರದ್ದು ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗಿದೆ, ಗುಣಮುಖ ಆಗುವಂಥ ವಿಚಾರದಲ್ಲಿ ಏನಾದರೂ ಸಣ್ಣ ವಯಸ್ಸಿನವರಿಗೆ ಬೇಗ, ಮಧ್ಯ ವಯಸ್ಸಿನವರಿಗೆ ಸ್ವಲ್ಪ ನಿಧಾನ, ಅಥವಾ ಇನ್ನೂ ಸೀನಿಯರ್ ಸಿಟಿಸನ್ಗೆ ಮತ್ತು ನಿಧಾನ ಅಂತ ಹಾಗೇನಾದರೂ? ಹಾಗೇನೂ ಇಲ್ಲ. ಯೂಶಲಿ ಬೈ 7 to 10 days ಯೂಶಲಿ ದೇ ರಿಕವರ್. ಏನೇ ತೊಂದರೆ ಇದ್ರೂ ರಿಕವರಿ ಆದ ನಂತರ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಏನು ಮಾಡಬೇಕು, ಯಾವ ರೀತಿಯ ಮುನ್ನೆಚ್ಚರಿಕೆ ಬೇಕು ಈ ಡೆಂಗ್ಯೂ ಬಂದವರಿಗೆ? ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ರಿಪೀಟೆಡ್ ಆಗಿ 2ನೇ ಬಾರಿ ಬಂದರೆ ಒಂಚೂರು ಅಪಾಯ ಇದೆ ಅಂತ. ಅಂಥವರು ತುಂಬ ಕೇರ್ಫುಲ್ ಆಗಿರಬೇಕು. ಅಂಥವರು ಮಲಗುವಾಗ ಎಲ್ಲ ಒಡೋಮೋಸ್ ಹಚ್ಚಿ ಮಲಕೊಳ್ಬೇಕು. ಸೊಳ್ಳೆ ನಮಗೆ ಕಡಿಯದ ಹಾಗೆ, ಮಸ್ಕಿಟೋ ಕಚ್ಚದ ಹಾಗೆ ನಾವು ಪ್ರಾಥಮಿಕವಾಗಿ ಏನು ವಹಿಸಬೇಕಾದಂಥ ಮುನ್ನೆಚ್ಚರಿಕೆ, ಅಟ್ಲೀಸ್ಟ್ ಬೆಡ್ ನೆಟ್ ಆದರೂ ಇದ್ರೆ ಓಕೆ. ಮತ್ತೆ ಈಗ ಎಲ್ಲ ಮನೆಗಳಲ್ಲಿಯೂ ಅವ್ರದ್ದು ಮೊಸ್ಕಿಟೋ ನೆಟ್ಸ್ ಅಂತ ಇಡ್ತಾರೆ ವಿಂಡೋಸ್ನಲ್ಲಿ. ಸೊ ದಟ್ ಇಸ್ ಮೋರ್ ದೆನ್ ಇನಫ್.
ಸಾರಿ. ಹಾಗೆಯೇ ಇದು ಟಾಯ್ಲೆಟ್ ಇದು ಡೋರೆಲ್ಲ ಓಪನ್ ಇಡದೆ ಕ್ಲೋಸ್ ಮಾಡಿ ಇಟ್ಕೊಳೋದು ಯಾವಾಗಲೂ ಒಳ್ಳೆಯದು. ಈ ಡ್ರೆಸ್ಸನ್ನೆಲ್ಲ ಅಕ್ಯುಮ್ಯುಲೇಟ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಇಟ್ಕೊಂಡ್ರೆ, ಇಲ್ಲ ಒಂದು ಸಪೋಸ್ ಕಾರ್ನರ್ಸಲ್ಲೆಲ್ಲ ಯೂಶಲಿ ನಾವು ಕ್ಲೀನ್ ಮಾಡೋಕ್ಕೆ ಯೂಶಲಿ ಹಿಂಜರಿತೇವೆ. ಸೊ ದ್ಯಾಟ್ ಏರಿಯಾ ಆ್ಯಂಡ್ ಆಲ್ ಶುಡ್ ಬಿ ಕ್ಲೀನ್ ಇನ್ ದ ಹೌಸ್. ಮನೆಯ ಎಲ್ಲ ಒಳಾಂಗಣದಲ್ಲಿ ಎಲ್ಲ ಕಡೆ ಕೂಡ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ಕೂಡ ಇಲ್ಲಿ ಭಾರಿ ಮಹತ್ವ ಪಡೆಯುತ್ತದೆ. ಅಂದರೆ ಇಲ್ಲಿ ಕೂಡ ಸೊಳ್ಳೆ ಏನು ಉತ್ಪತ್ತಿ ಆಗದಾಗಿ ಮತ್ತು ಅದು ಬಂದು ಏನು ಕೂತ್ಕೊಳ್ಳೋದಾಗಿ ನಾವು ಜಾಗರೂಕತೆ ಮಾಡಬೇಕಂತ. ಈಗ ಡಾಕ್ಟ್ರೇ, ಡೆಂಗ್ಯೂ ಬಂದು ಗುಣಮುಖರಾದವರು ಆನಂತರ ಅವರ ಉದ್ಯೋಗ, ಅವರ ಕೆಲಸ, ಅವರ ವೃತ್ತಿಯಲ್ಲಿ ಶ್ರಮದಾಯಕದ ವೃತ್ತಿಯಾಗಿದ್ದರೂ ಕೂಡ ತೊಡಗಿಸಿಕೊಳ್ಬೋದಾ? ತೊಡಗಿಸ್ಕೊಳ್ಬೋದು, ತೊಂದರೆ ಏನು ಬರೋದಿಲ್ಲ. ಸೊ ಒನ್ಸ್ ದೇ ರಿಕವರ್ ಔಟ್ ಆಫ್ ಡೆಂಗಿ ದೇ ವಿಲ್ ಬಿ, ಅವರು ಯೂಶಲಿ ಆರಾಮಾಗಿರ್ತಾರೆ, ಏನು ತೊಂದರೆ ಏನು ಇರೋದಿಲ್ಲ. ಜಸ್ಟ್ ಅದೊಂದು ಸ್ವಲ್ಪ ಸುಸ್ತು, ಸ್ವಲ್ಪ ನಿತ್ರಾಣ ಇರುತ್ತೆ ಒಂದು ವಾರಕ್ಕೆ ಕೆಲವರಿಗೆ. ಬಟ್ ಯೂಶಲಿ ಅವರಿಗೆ ಅವ್ರದ್ದು ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅವ್ರದ್ದು ಏನಿದೆ, ಅವ್ರದ್ದು ಶ್ರಮದಾಯಕ ಆದಂತಹ ಕೆಲಸವಾದರೂ ಸರಿ ಅವರಿಗೆ ಮುಂದುವರಿಸ್ಬೋದು, ತೊಂದರೆ ಏನಿಲ್ಲ. ಈಗ ನೀವು ಡೆಂಗ್ಯೂ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಮಾತಾಡಿದೆವು. ಮಲೇರಿಯಾ ಕೂಡ ಈ ಸಾಮಾನ್ಯವಾಗಿ ಮಳೆಗಾಲ ಸಂದರ್ಭದಲ್ಲಿ ಮಲೇರಿಯಾ ಕಾಣಿಸಿಕೊಳ್ಳುತ್ತೆ. ಮತ್ತು ನಮ್ಮ ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಕನ್ಸ್ಟ್ರಕ್ಷನ್ ಸೈಟ್ಸ್ ಎಲ್ಲ ಜಾಸ್ತಿ ಆದಾಗ ವರ್ಷದಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗುತ್ತಾ ಇರುತ್ತೆ. ಏನು ಮಾಡಬೇಕು, ಏನು ಮುನ್ನೆಚ್ಚರಿಕೆ ವಹಿಸಬೇಕು, ಇದರದ್ದು ಗುಣಲಕ್ಷಣಗಳು ಡೆಂಗ್ಯೂಗೆ ಸಿಮಿಲಾರಿಟಿ ಇದೆ? ಇದರದ್ದು ಸಿಮಿಲಾರಿಟಿ ಆಲ್ಮೋಸ್ಟ್ ಸಿಮಿಲರ್, ಅಂದರೆ ಡೆಂಗಿ ಥರಾನೇ ಪ್ರೆಸೆಂಟ್ ಆಗುವಂಥದ್ದು. ಇದರಲ್ಲಿರುವಂತಹ ಚಳಿ ಜ್ವರ ಭಯಂಕರವಾಗಿರುತ್ತೆ. ಅಂದರೆ ಅವರಿಗೆ ಅಟ್ಲೀಸ್ಟ್ ಒಂದು 2-3 ರಗ್ ಹಾಕುವಂತೆ ಇರ್ತದೆ. ಸೊ ಸಿವಿಯರ್ ಚಿಲ್ಸ್ ಅಂತ ಹೇಳ್ತೇವೆ. ಮೈ ನಡುಗುವಷ್ಟು ಚಳಿ ಇರುತ್ತೆ. ಸೊ ಅದ್ರ ಜೊತೆ ಮತ್ತೆ ಹೇಳುವಂಥದ್ದು ಸೇಮ್ ಫೀವರಿಗೂ ಅದು ವೇರಿಯೇಷನ್ ಸ್ವಲ್ಪ ಜನರಿಗೆ ಗೊತ್ತಾಗುತ್ತೆ. ಅಂದರೆ ಒಂದು ಟೈಮ್ನಲ್ಲಿ ಜಾಸ್ತಿ ಇರುತ್ತೆ, ಮತ್ತೆ ಇಡೀ ದಿವಸ ಇರಲ್ಲ, ಮತ್ತೆ ನೆಕ್ಸ್ಟ್ ದಿವಸ ಅದೇ ಟೈಮ್ನಲ್ಲಿ ಜಾಸ್ತಿ ಆಗುತ್ತೆ. ಅಂಥ ಫೀವರ್ ಅದು. ಸೊ ಮಲೇರಿಯಾ ಅಂತ ಹೇಳಿದ್ರೆ ಒಂದು ದಿವಸ ಸಂಜೆ ಈಗ ವಿಪರೀತವಾದ ಚಳಿ ಜ್ವರ ಬಂದರೆ ಮರು ದಿವಸ ಕೂಡ ಅದೇ ಸ್ವರೂಪದಲ್ಲಿ ಬರುತ್ತೆ. ಸ್ವಲ್ಪ ಐಡೆಂಟಿಫೈ ಮಾಡಲಿಕ್ಕೆ ಕೂಡ ಸ್ವಲ್ಪ ಈಸಿಯರ್. ಇದು ಕೂಡ ಈ ರೀತಿ ಒಂದು ಸೊಳ್ಳೆಯಿಂದಲೇ ಬರುವಂಥದ್ದು. ಹೌದು, ಒಳ್ಳೆ ನೀರಿನಲ್ಲಿ ಉತ್ಪತ್ತಿ ಆದಂಥ. ಬಹುಶಃ ನಾವು ಕೂಡ ಏನು ನಮ್ಮ ಮನೆ, ನಮ್ಮ ಕಂಪೌಂಡ್ಗಳನ್ನೆಲ್ಲ ಸ್ವಲ್ಪ ಶುಚಿತ್ವ ಕಾಪಾಡುವಂಥ ಅಗತ್ಯತೆ ಇರುತ್ತೆ. ಈ ಕರ್ನಲ್ಸ್ ಮತ್ತೆ ಆ ಟೈರ್ ಅದು ನೀರೆಲ್ಲ ಅದೆಲ್ಲ ತೆಗೆದಷ್ಟು ಒಳ್ಳೆಯದು. ಸೊ ಬಹುಶಃ ನಾವು ಮನಸ್ಸು ಮಾಡಿದರೆ, ಒಂಥರ ಕಮಿಟೆಡ್ ಆಗಿ ಮನಸ್ಸು ಮಾಡಿದರೆ, ಈ ಡೆಂಗ್ಯೂ ಮಲೇರಿಯಾದಿಂದ ಏನು ಅದನ್ನು ಬಾರದಾಗಿ ನೋಡಿಕೊಳ್ಬೋದು. ಈಗ ಈ ಮಲೇರಿಯಾ ಈಗ ಒಂದು ಜ್ವರ ಬಂತು ಅಂತಾದರೆ ಅವನಿಗೆ ಎಷ್ಟು ದಿವಸದ ಚಿಕಿತ್ಸೆ ಬೇಕು, ಏನು ಫಾರ್ಮ್ಯಾಲಿಟೀಸ್ ಏನು? ಮಲೇರಿಯಾಕ್ಕೆ ಯೂಶ್ವಲಿ ನಾವು 3 ದಿವಸದ ಟ್ರೀಟ್ಮೆಂಟ್ ಇರೋದು ಅಷ್ಟೇ. ಅದರಲ್ಲಿ ಹೆಚ್ಚಿನವರಿಗೂ ಒಳ್ಳೆ ರಿಕವರಿ ಬರುತ್ತೆ. ಅವರು ತುಂಬ ಡಿಲೇ ಮಾಡದೆ ಬರಬೇಕಷ್ಟೆ. ಜ್ವರ ಒಂದು 3-4 ದಿವಸ 5 ದಿವಸ ಎಲ್ಲ ಬಂದರೆ ತೊಂದರೆ ಇಲ್ಲ. ಅಂದ್ರೂ ಹಾಸ್ಪಿಟ್ಲಿಗೆ ಬಂದರೆ ನಮಗೆ ಟ್ರೀಟ್ ಮಾಡ್ಬೋದು. ಆ 3 ದಿವಸದ ಇದು ಆ್ಯಂಟಿ ಮಲೇರಿಯಲ್ ಕೊಟ್ಟರೆ ಅವರಿಗೆ ಸರಿಯಾಗುತ್ತೆ. ಅದ್ರ ಜೊತೆ ಇನ್ನೊಂದು ಪ್ರೈಮಾಕ್ವಿನ್ ಅಂತ ಇನ್ನೊಂದು ಟ್ಯಾಬ್ಲೆಟ್ ಇದೆ, ಅದು 14 ದಿವಸ ಕೊಡುವಂಥದ್ದು. ಹಾಗೆಯೇ ಸಿವಿಯರ್ ಜ್ವರ ಅಂದರೆ ಕೆಲವರಿಗೆ ಇದು ಮಲೇರಿಯಾ ಜ್ವರ ಬಂದು ಮಿದುಳಿಗೆ ಎಫೆಕ್ಟ್ ಆಗುತ್ತೆ, ಮಿದುಳು ಜ್ವರನೂ ಬರುತ್ತೆ. ಸೊ ಸೆರಿಬ್ರಲ್ ಮಲೇರಿಯಾ ಅಂತ ಹೇಳ್ತೇವೆ, ಇಲ್ಲದ್ರೆ ಬ್ಲ್ಯಾಕ್ ವಾಟರ್ ಫೀವರ್ ಅಂತ ಹೇಳ್ತೇವೆ. ಕಿಡ್ನಿ ಡ್ಯಾಮೇಜ್ ಎಲ್ಲ ಬರುತ್ತೆ ಕೆಲವರಿಗೆ. ಸೊ ಅಂಥವರಿಗೆಲ್ಲ ಇಂಜೆಕ್ಷನ್ ಬೇಕಾಗಿ ಬರುತ್ತೆ. ಸೊ ಇಂಜೆಕ್ಷನು ಅದು ಹಾಗೆ 3-4 ದಿವಸ ಕೊಡಬೇಕಾಗಿ ಬರುತ್ತೆ. ಸೊ ಅದಾದಮೇಲೆ ಮತ್ತೆ ಮಾತ್ರೆಗೆ ಕನ್ವರ್ಟ್ ಮಾಡ್ತೀವಿ. ಹೆಚ್ಚಿನವರು ಬೈ 3-4 ಡೇಸ್ ದೇ ರಿಕವರಿ ಆಗ್ತಾರೆ. ಕೋವಿಡ್ನ ಸಂದರ್ಭದಲ್ಲೂ ಕೂಡ, ಕೋವಿಡ್ನ ಆತಂಕದ ನಡುವೆ ಕೂಡ ನಾವು ಬೇರೆ ಜ್ವರಗಳನ್ನು ಅಷ್ಟು ನಿರ್ಲಕ್ಷ್ಯ ಮಾಡುವಾಗಿಲ್ಲ. ಈಗ ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರ ಒಂದು ಫೋಕಸ್ ಕೇವಲ ಕೋವಿಡ್ ಬಗ್ಗೆ ಮಾತ್ರ ಉಂಟು. ಸೊ ಅಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಅವರು ಡಿಫರೆನ್ಷಿಯೇಟ್ ಮಾಡ್ಬೋದು ಸಾಮಾನ್ಯ ಜನರು ಅಂತ ಸುಲಭದಲ್ಲಿ, ಡೆಂಗ್ಯೂ ಅಥವಾ ಮಲೇರಿಯಾ? ಇವಾಗ ಡೆಂಗಿ ಬಂದರೆ ಅಂದರೆ ಹತ್ತಿರದ ಮನೆಯಲ್ಲಿ ಯಾರಿಗಾದರೂ ಡೆಂಗಿ ಇದ್ದರೆ, ಸೊ ದ್ಯಾಟ್ ಕ್ಯಾನ್ ಮೊಸ್ಕಿಟೋದಿಂದ ಬರ್ಬೋದು ಅವರಿಗೆ. ಸೊ ದಟ್ ಈಸ್ ಒನ್ ಆಫ್ ದ ವೇಸ್. ಇನ್ನೊಂದು ಸಿವಿಯರ್ ಬಾಡಿ ಪೇನ್. ಅದ್ರ ಜೊತೆ ಆ್ಯಸ್ ಟೈಮ್ ಪಾಸಸ್ ಬೈ ಅವರಿಗೆ ಅದು
ಇದು ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ಬ್ಲೀಡಿಂಗ್ ಎಲ್ಲಾದರೂ ಇದ್ದರೆ ಸೊ ದ್ಯಾಟ್ ಆಲ್ಸೋ ವಿಲ್ ಪ್ರೊವೈಡ್ ಅಸ್ ಎ ಕ್ಲೂ ಅದು ಡೆಂಗಿನ ಅಂತ ಗೊತ್ತಾಗುತ್ತೆ ಲಕ್ಷಣ ಅಂತ. ಈ ವಿಪರೀತವಾಗಿ ಚಳಿ ಬರುವಂಥದ್ದು ಅದು ನಾನು ಹೇಳಿದ ಹಾಗೆ ಮಲೇರಿಯಾದ ಲಕ್ಷಣ ಅಂತ. ಹಾಗೆ ಇದು ಕಫ, ಕೆಮ್ಮು, ಗಂಟ್ಲು ನೋವು, ಸ್ಮೆಲ್ ಬರದೇ ಇರುವಂಥದ್ದು, ದಟ್ ಈಸ್ ವೆರಿ ಪೆಥಾಗ್ನೋಮಾನಿಕ್ ಅಂದರೆ ಫಾರ್ ಕೋವಿಡ್. ಎಸ್ ಕೋವಿಡ್ನ ಸಂದರ್ಭದಲ್ಲಿ ಯಾವುದೇ ನಮಗೆ ಏನು ವಾಸನೆಯನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ರುಚಿಯನ್ನು ಕೂಡ. ಹೌದು. ಈಗ ಮಲೇರಿಯಾದು ನೀವು ಹೇಳಿದ್ರಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು ಅಂತ, ಡೆಂಗ್ಯೂದು ಕೂಡ ಹೇಳಿದ್ರಿ. ಡಾಕ್ಟ್ರೆ, ಮಕ್ಕಳಿಗೆ ಸಾಮಾನ್ಯವಾಗಿ ಈ ಒಂದು ಮಳೆಗಾಲದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಜ್ವರ ಬಾಧಿಸುವಂಥದ್ದು ಇರ್ತದೆ. ಸೊ ಅದನ್ನು ನೀವು ಯಾವ ರೀತಿ ಸಮೀಕರಣ ಮಾಡ್ತೀರಿ? ಡೆಂಗ್ಯೂ, ಮಲೇರಿಯಾ, ಕೋವಿಡ್, ಒಟ್ಟು ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಮಾತನಾಡುವಾಗ ಇವಾಗ ಮಕ್ಕಳಿಗೆ ಬರುವಂಥದ್ದು ಈಗ ಅದು ಈ ರೈನ್, ಮಳೆ ನೀರಿನಲ್ಲಿ ಹೊರಗಡೆ ಹೋದರೆ ಅದರಿಂದಾಗಿನೇ ಬರ್ಬೋದು. ಹಾಗೆಯೇ ಇವಾಗ ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿಂದರೆ ಬಿಕಾಸ್ ಆಫ್ ದ್ಯಾಟ್ ಆಲ್ಸೋ ದೇ ಕ್ಯಾನ್ ಗೆಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಗಂಟ್ಲು ನೋವು ಅದು ಬರುವಂಥದ್ದು ಕಾಮನ್. ಟಾನ್ಸಿಲೈಟಿಸ್ ಅದು ನಮಗೆ ನೋಡಿದಾಗ ಗೊತ್ತಾಗುತ್ತೆ, ಅವರಿಗೆ ಮನೆಯಲ್ಲಿ ಗೊತ್ತಾಗಲಿಕ್ಕೆ ಏನು ಸಪ್ರೇಟ್ ಇದೇನೂ ಇಲ್ಲ. ಹಾಗೆಯೇ ಇವಾಗ ನಮ್ಮದು ಟಾಸ್ಕ್ ಫೋರ್ಸ್, ನಮ್ಮದು ಹೆಲ್ತ್ ಟಾಸ್ಕ್ ಫೋರ್ಸ್ ಇಂಡಿಯಾದ್ದು ಹೇಳಿದ್ದು 3rd ವೇವ್ನಲ್ಲಿ ಆಲ್ಮೋಸ್ಟ್ 10% ಚಿಲ್ಡ್ರನ್ ವಿಲ್ ಬಿ ಎಫೆಕ್ಟೆಡ್ ಅಂತ. ಸೊ ಅದು ಹೇಗೆ ಮುಂದುವರಿತದೆ ವೆಯ್ಟ್ ಮಾಡಿ ನೋಡಬೇಕಷ್ಟೆ. ಅಂದ್ರೂ ಚಿಲ್ಡ್ರನ್ ಆಲ್ಸೋ ನೀಡ್ಸ್ ಟು ಬಿ ಕೇರ್ಫುಲ್. ಹಾಗೆಯೇ ಮತ್ತು ಉಳಿದ ಜನರಿಗೂ ನಾನು ಹೇಳೋದು ಏನಂದರೆ, ಇದು ಜಾಸ್ತಿ ಸೋಷಿಯಲ್ ಮೀಡಿಯಾ ಮತ್ತು ಜಾಸ್ತಿ ಮೊಬೈಲ್ನಲ್ಲೇ ಇರೋದ್ರಿಂದ ಜಾಸ್ತಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮ್ಲಿ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಹಾಗೆ ಮಕ್ಕಳಿಗೆ ಕ್ರಾಫ್ಟ್ಸ್ ಮತ್ತು ನಾರ್ಮಲ್ ಏನು ಆರ್ಟ್ ಹಾಗೇನಾದರೂ ಆರ್ಟ್ ಫಾರ್ಮ್ಸ್ ಹಾಗೇನಾದರೂ ಇದ್ದರೆ ಅವ್ರದ್ದು ಅದು ಮೆಂಟಲ್ ಗ್ರೋತ್ ವಿಲ್ ಬಿ ಗುಡ್. ಮೆಂಟಲ್ ಗ್ರೋತ್ ಎಸ್. ಮಕ್ಕಳಿಗೆ ಆಟ ಪಾಠ ಚಟುವಟಿಕೆಯನ್ನು ಮನೆಯಲ್ಲೇ ಇದ್ದುಕೊಂಡು, ಯಾಕಂತ ಹೇಳಿದ್ರೆ ಇವತ್ತು ಶಾಲಾ ಕಾಲೇಜುಗಳು ಸ್ಕೂಲುಗಳೆಲ್ಲ ಬಂದಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಪೋಷಕರು ಮಕ್ಕಳ ಜೊತೆಗೇ ಇದ್ದರೆ ಮಕ್ಕಳಿಗೆ ಒಂದಷ್ಟು ಚಟುವಟಿಕೆಗಳನ್ನು ಕೊಡುವ ಮೂಲಕ ಅವರ ಮಾನಸಿಕ ಮತ್ತು ಅವರ ದೈಹಿಕ ಬೆಳವಣಿಗೆ ಕಾರಣ ಆಗ್ತದೆ. ಇಲ್ಲಾಂದ್ರೆ ಎಲ್ಲರೂ ಒಂಥರ ಒಂದು ಆತಂಕದ ಮೂಡಲ್ಲೇ ಇರ್ತಾರೆ. ಹೌದು, ಅದೇ ಟೆನ್ಸ್ಡ್ ಮೂಮೆಂಟ್ ಅಲ್ಲ, ಎಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು, ಮತ್ತೆ ಎಲ್ಲಾ ಕಡೆ ಸ್ಟ್ರೆಸ್, ಹೌದು, ಎಲ್ಲ ಕಡೆ ಡೆತ್ ಅಂತ ಸುದ್ದಿ ಕೇಳುವಂಥ ವಿಚಾರಗಳು. ಎಸ್, ಈಗ ಮಲೇರಿಯಾದ ವಿಚಾರಕ್ಕೆ ನಾನು ಮತ್ತೆ ಬರ್ತೇನೆ. ಮಕ್ಕಳಿಗೆ ಮಲೇರಿಯಾ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ? ಗಂಭೀರ ಸ್ವರೂಪಕ್ಕೆ ಹೋಗುತ್ತಾ? ಏನು ಗುಣಲಕ್ಷಣಗಳು? ಏನು ಮಾಡಬೇಕು? ಏನು ಮುನ್ನೆಚ್ಚರಿಕೆ ತಗೊಳ್ಬೇಕು? ಅದು ಯೂಶಲಿ ಪೀಡಿಯಾಟ್ರಿಷಿಯನ್ಸ್ ಹ್ಯಾಂಡಲ್ ಮಾಡುವಂಥದ್ದು, ಮಕ್ಕಳ ತಜ್ಞರು ಸಪ್ರೇಟಾಗಿ. ಸೊ ಮಕ್ಕಳಿಗೆ ಮಕ್ಕಳಿಗೂ ಸೀರಿಯಸ್ ಆಗಿ ಎಫೆಕ್ಟ್ ಆಗುವಂತ ಇದೆ. ಸೊ ಅವರಿಗೂ ಟ್ರೀಟ್ಮೆಂಟ್ ಎಲ್ಲ ಮೀಸಲಾತಿ ಆಲ್ಮೋಸ್ಟ್ ಸೇಮ್. ದರ್ ಇಸ್ ನಾಟ್ ಮಚ್ ಆಫ್ ಎ ಡಿಫರೆನ್ಸ್. ಬಟ್ ಮಕ್ಕಳಿಗೆ ಕೂಡ ಅಂದರೆ ನಾವು ಬಹುಶಃ ಸೊಳ್ಳೆ ಕಡಿತ ಆಗದಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಆಗಲೇ ಹೇಳಿದಾಗೆ ಈ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಎಫೆಕ್ಟ್ ಆಗೋದು ಎಲ್ರಿಗೂ ಆಲ್ಮೋಸ್ಟ್ ಸಿಮಿಲರ್, ಸೊಳ್ಳೆ ಕಡಿತದಿಂದಲೇ ಬರುವಂಥದ್ದು. ಹಾಗಾಗಿ ನಮ್ಮ ಮನೆ, ನಮ್ಮ ಕಂಪೌಂಡ್ಗಳನ್ನು ನಾವು ಶುಚಿತ್ವವಾಗಿಟ್ಕೊಂಡು ನಾವು ಇದನ್ನು ನಮ್ಮ ಆರೋಗ್ಯವನ್ನು ಕಾಪಾಡುವ ವಿಚಾರದಲ್ಲಿ. ಇದಲ್ಲದೆ ಡಾಕ್ಟ್ರೇ, ಈಗ ವಯಸ್ಸಾದವರಿಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡುತ್ತಾ ಮಲೇರಿಯಾ? ಈಗ ನೀವು ಆವಾಗ ಮಾತನಾಡುವಾಗ ಒಂದು ವಿಚಾರ ಬಂತು, ಏನು ಮಿದುಳಿಗೆ ಜ್ವರ ಹತ್ತುತ್ತೆ ಅಂತ. ಸಾಮಾನ್ಯ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಮಿದುಳಿಗೆ ಜ್ವರ ಹತ್ತುತ್ತೆ ಅಂತ. ಯಾವ ಸನ್ನಿವೇಶಕ್ಕೆ, ಯಾವ ಕಾರಣಕ್ಕೆ? ಅದು ಇದು ಸೀನಿಯರ್ಸ್ ಇಲ್ಲ, ಎಲ್ಡರ್ಲಿ, ಜಿರಿಯಾಟ್ರಿಕ್ ಪಾಪ್ಯುಲೇಷನ್ ಅಂತ ಅಂತೀವಿ, ಗ್ರೇಟರ್ ದನ್ 60 ಅವರಲ್ಲೇ ಬರಬೇಕು ಅಂತ ಏನೂ ಇಲ್ಲ, ಯಂಗರ್ ಏಜ್ ಗ್ರೂಪ್ನಲ್ಲೂ ಬರುತ್ತೆ. ಸೊ ಅದು ಯೂಶಲಿ ನೆಗ್ಲೆಕ್ಟೆಡ್ ಕೇಸಸ್, ಅಂದರೆ ಇನಿಷಿಯಲಿ ಡಾಕ್ಟರ್ ಹತ್ರ ಬರದೇ ಇರೋದು. ನಮ್ಮಲ್ಲಿ ಯೂಶಲಿ ಪ್ರೆಸೆಂಟ್ ಆದಾಗ ನಾವು ಹಾಗೆ ನಿರ್ಲಕ್ಷ್ಯ ಮಾಡುವಂತ ಇಲ್ಲ, ಎಲ್ಲ ಬ್ಯಾಟ್ರಿ ಆಫ್ ಇನ್ವೆಸ್ಟಿಗೇಷನ್ಸು ಮಾಡಬೇಕಾಗಿ ಬರುತ್ತೆ. ಒಮ್ಮೆ ಫೀವರ್ ಬಂದರೆ ಜಸ್ಟ್ ಕೋವಿಡ್ ಅಂತ ಒಂದು ದಿವಸ ವೆಯ್ಟ್ ಮಾಡಿ ನೆಕ್ಸ್ಟ್ ಇದಕ್ಕೆ ಅಂತ ಹೋಗೋದಲ್ಲ. ಹಾಗೇನಾದರೂ ಸಿಂಪ್ಟಮೆಟಾಲಜಿ ಮತ್ತು ಅವ್ರದ್ದು ಮನೆ ಹತ್ರ ಇಲ್ಲದ್ರೆ ಆ ಲೊಕ್ಯಾಲಿಟಿಯಲ್ಲಿ ಡೆಂಗಿ ಜಾಸ್ತಿ ಇದೆ ಅಂತ ಆದರೆ ಯೂಶಲಿ ವಿ ಗೋ ಫಾರ್ ಡೆಂಗಿ. ಒಂದು ಪ್ರದೇಶದಲ್ಲಿ, ಒಂದು ಮನೆಯಲ್ಲಿ ಒಬ್ಬರಿಗೆ ಡೆಂಗ್ಯೂ ಅಥವಾ ಮಲೇರಿಯಾ ಇದ್ದಂತೆ ಆದರೆ ಬಹುಶಃ ಅವರ ಸುತ್ತಮುತ್ತಲಿನಲ್ಲಿ ಕೂಡ ಒಂದಷ್ಟು ಜನಕ್ಕೆ ಇರಬಹುದು, ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಈ ಮಲೇರಿಯಾ ಅದೇ ಒಂದು ಸಲ ಸಿವಿಯಾರಿಟಿಗೆ ಹೋದಾಗ
ಈ ಜಾಂಡಿಸ್ ಬರುವಂಥದ್ದು ಎಲ್ಲ ಒಂದು ಸಾಮಾನ್ಯ ಜನರು ಮಾತನಾಡುವಂಥ ಮಾತುಗಳು ಏನು, ಯಾಕೆ ಅದು? ಯೂಶಲಿ ಎಫೆಕ್ಟ್ ಆಗುವಂಥದ್ದೆಲ್ಲ ಲಿವರ್ನಲ್ಲಿ, ಅದು ಅದರದ್ದು ಲೈಫ್ ಸೈಕಲ್ ಎಲ್ಲ ಆಗುವಂಥದ್ದು ಲಿವರ್ನಲ್ಲಿ. ಸೊ ಫಲ್ಮಿನೆಂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೇವೆ, ಅದು ಲಾಸ್ಟ್ ಸ್ಟೇಜ್. ಸೊ ಹಾಗೆ ಅಕ್ಯೂಟ್ ಹೆಪಟೈಟಿಸ್ ಆಗುತ್ತೆ ಕೆಲವರಲ್ಲಿ. ಹಾಗೆಯೇ ಅವರಿಗೆ ಮುಂಚೆನೇ ಅದು G6PD ಡೆಫಿಷಿಯನ್ಸಿ ಅಂತ ಹೇಳ್ತೇವೆ, ಹಾಗೇನಾದರೂ ಮುಂಚೆನೇ ಇರುವಂತಹ ಕಾಯಿಲೆ ಅದು. ಸೊ ಅಂಥವರಲ್ಲಿ ನಾವು ಈ ಪ್ರೈಮಾಕ್ವಿನ್ ಅಂತ ಇರುವಂತಹ ಮಾತ್ರೆ ಕೊಡಲಿಕ್ಕೆ ಆಗೋದಿಲ್ಲ. ಜಾಂಡಿಸ್ ಅಂತ ಬರ್ತದೆ ಕೆಲವರಿಗೆ. ಈಗ ಅಲ್ಟಿಮೇಟ್ಲಿ ಅದು ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ ಆಗುತ್ತೆ. ಈಗ ಅದು ಡೆಂಗಿಗೆ ಸಪ್ರೇಟ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಇಲ್ಲ, ಬಟ್ ಯೂಶ್ವಲಿ ಹೆಚ್ಚಿನವರು ರಿಕವರ್ ಆಗ್ತಾರೆ. ಓಕೆ ಓಕೆ. ಡೆಂಗ್ಯೂಗೆ ಅಂತಲೇ ಸಪ್ರೇಟ್ ಆದಂಥ ಒಂದು ಟ್ರೀಟ್ಮೆಂಟ್ ಅಂತ ಇಲ್ಲ, ಮಾಡ್ಯೂಲ್ ಅಂತ ಇಲ್ಲ. ಆದರೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮತ್ತು ಅರ್ಲಿ ವಾರ್ನಿಂಗ್ ಸೈನ್ಸ್ ನಾವು ಡಿಟೆಕ್ಟ್ ಮಾಡಿ ಹೆಚ್ಚಿನವರನ್ನು ಸೇವ್ ಮಾಡ್ಬೋದು. ಮಲೇರಿಯಾಕ್ಕೆ ಕೂಡ ಹಾಗೇನೇನ? ಮಲೇರಿಯಾ ಯೂಶ್ವಲಿ ಹೆಚ್ಚಿನವರನ್ನು ಸೇವ್ ಮಾಡ್ಬೋದು, ಏನೂ ತೊಂದರೆ ಬರೋದಿಲ್ಲ. ಓನ್ಲಿ ಥಿಂಗ್ ಇಸ್ ಅವರು ಲೇಟಾಗಿ ಪ್ರೆಸೆಂಟ್ ಆಗೋದು. ಈ ಯೂಶ್ವಲಿ ಲೋ ಇನ್ಕಮ್ ಸ್ಟ್ಯಾಟದವರು ಅಂದರೆ ಅವರು ಬೇಗ ಪ್ರೆಸೆಂಟ್ ಆಗೋದಿಲ್ಲ, ಅವರಿಗೆ ಟಾಲರೆನ್ಸ್ ಲಿಮಿಟ್ ಜಾಸ್ತಿ ಇರುತ್ತೆ ನಾರ್ಮಲ್ ಜನರಿಗಿಂತ. ಸೊ ಜ್ವರ ಎಲ್ಲ ಇನಿಷಿಯಲಿ ದೇ ವಿಲ್ ಜಸ್ಟ್ ನೆಗ್ಲೆಕ್ಟ್. ಸೊ ಲೇಟ್ ಆಗಿ ಪ್ರೆಸೆಂಟ್ ಆಗೋರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಈಗ ಮಲೇರಿಯಾ ರಿಪೀಟೆಡ್ ಆಗಿ ಎರಡನೇ ಬಾರಿಗೆ ಬಂದರೆ ಅದು ತುಂಬ ಗಂಭೀರಕ್ಕೆ ಹೋಗುತ್ತಾ, ಅಥವಾ ಎರಡನೇ ಬಾರಿ ಆಗೋದು ಸಿಮಿಲರ್ ಟೈಪ್ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅಂತ ಬೇಸಿಕಲಿ ಇದು ಆಟೋ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದು ಡೆಂಗಿ ಥರ ಹಾಗೇನೂ ಇಲ್ಲ. ಓಕೆ. ಮಲೇರಿಯಾದಲ್ಲೂ 4 ಟೈಪ್ ಇದೆ, ಅದರಲ್ಲಿ ಇಂಡಿಯಾದಲ್ಲಿರೋದು ಬರೀ 3. ಸೊ ಎನಿ ಆಫ್ ದೆಮ್ ಕ್ಯಾನ್ ಕಮ್. ಓಕೆ. ಬಟ್ ನೀವು ಆಗಾಗಲೇ ಕೋವಿಡ್ ವಿಚಾರವಾಗ ಮಾತಾಡುವಾಗ ಏನೋ ಹೇಳ್ತೀರಿ, ಆ ಒಂದು ಚೈನ್ ಬ್ರೇಕ್ ಮಾಡಲಿಕ್ಕೆ ಸ್ಯಾನಿಟೈಸೇಷನ್ ಮಾಡುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಮಾಸ್ಕ್ ಧರಿಸುವಂಥದ್ದು, ಇವೆಲ್ಲ ಮಾಡಿದರೆ ನಾವು ಆ ಚೈನ್ ಬ್ರೇಕ್ ಮಾಡಲಿಕ್ಕೆ ಆಗುತ್ತೆ, ಕೋವಿಡ್ನಿಂದ ಬಾರದಾಗಿ ನೋಡಿಕೊಳ್ಳಲಿಕ್ಕೆ ಆಗುತ್ತೆ ಅಂತ. ಅದೇ ಮಲೇರಿಯಾ ಡೆಂಗ್ಯೂನ ವಿಚಾರಕ್ಕೆ ಬರುವಾಗ ಸೊಳ್ಳೆ ಉತ್ಪತ್ತಿ ಆಗದಾಗೆ ನಾವು ನೋಡಿಕೊಳ್ಳಬೇಕಾದಂಥದ್ದು, ಅದೇ ಚೈನ್ ಬ್ರೇಕ್. ಮತ್ತೆ ಇನ್ನೊಂದು ನಮ್ಮದು ಬಾಡಿಯಲ್ಲಿ ಇದು ಓಡೋಮೋಸ್ ಎಲ್ಲ, ಬೆಡ್ ನೆಟ್ ಎಲ್ಲ, ಮೊಸ್ಕಿಟೋ ನೆಟ್ ವಿಂಡೋದಲ್ಲಿ ಹಾಕ್ಕೊಳ್ಳೋದು. ಎಸ್ ವೀಕ್ಷಕರೇ, ಡೆಂಗ್ಯೂ ಮಲೇರಿಯಾ ಯಾವ ರೀತಿ ಬಾಧಿಸುತ್ತೆ ಮತ್ತು ಅದಕ್ಕೆ ಏನು ಚಿಕಿತ್ಸೆ ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸಿಕೊಳ್ಳಬೇಕು ಅನ್ನೋ ವಿಚಾರವನ್ನು ಡಾಕ್ಟರ್ ಕಿಶನ್ ರಾಜ್ ಅವರು ಈ ದಿವಸ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇದು ಏನೋಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ತಾರಾನಾಥ್ ಅವರೇ, ಥ್ಯಾಂಕ್ ಯು V4 ಚಾನಲ್. ಎಸ್ ನಾವು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.